ಆತ್ಮೀಯ ವೀಕ್ಷಕರೇ, ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್. ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ಕೂಡ ಒಬ್ಬೊಬ್ಬರ ವಿಶೇಷ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಜಾಣೆಯರನ್ನು ನಿಮಗೆ ಪರಿಚಯಿಸ್ತಾ ಬಂದಿದ್ದೇವೆ. ಹಾಗೆ ಇಂದು ಕೂಡ ನಮ್ಮ ಜೊತೆ ಒಬ್ಬರು ವಿಶೇಷವಾದ ಜಾಣೆ ಇದ್ದಾರೆ. ಆತ್ಮರಕ್ಷಣೆಗೆ ಬಂದಾಗ ನಾವು ಯಾವುದೆಲ್ಲ ಮಾರ್ಗವನ್ನು ಹುಡುಕ್ತಾ ಹೋಗ್ತೇವೆ. ಅದರಲ್ಲಿ ಒಂದು ಕರಾಟೆಯನ್ನು ಸೆಲ್ಫ್ ಡಿಫೆನ್ಸ್ ಆಗಿ ತಗೊಂಡು ಅದರಲ್ಲಿ ವಿಶೇಷವಾಗಿ ಸಾಧಿಸಿದ್ದಾರೆ ಗಗನ ಅಂತ. ಗಗನ ಅವರನ್ನು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿ. ಗಗನ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕರಾಟೆ ಅನ್ನೋದೊಂದು ಸೆಲ್ಫ್ ಡಿಫೆನ್ಸ್, ಆತ್ಮರಕ್ಷಣೆಗಾಗಿ ಕಲಿಯುವಂತಹ ಒಂದು ವಿದ್ಯೆ ಅಂತ ಹೇಳ್ಬೋದು. ಈಗ ಎಂತ ಆಗಿದೆ ಅಂದರೆ, ಕರಾಟೆಯನ್ನು ಕಲಿತು ಅದರಲ್ಲಿ ಕಾಂಪಿಟೇಷನಲ್ಲಿ ವಿನ್ ಆಗಿ ಅದೊಂಥರ ಅದರಲ್ಲಿ ಸಾಧನೆ ಮಾಡಿದವರು ತುಂಬ ಜನ ಇದ್ದಾರೆ. ಅದರಲ್ಲೂ ನೀವು ಒಬ್ಬರು. ಓಕೆ, ಕರಾಟೆಯಲ್ಲಿ ಬರುವಂಥದ್ದು ಮೊದಲ ವಿಷಯ ಅಂದರೆ ಅದು ಬೆಲ್ಟ್ ಬರ್ತದೆ. ನಮಗೆ ಗೊತ್ತಿರುವಂಥ ಬೆಲ್ಟ್ಗಳು ಬೇರೆ, ಆದರೆ ಕರಾಟೆಯಲ್ಲಿ ಬಣ್ಣ ಬಣ್ಣದ ಬೆಲ್ಟ್ ಇರ್ತದೆ. ಅದು ಯಾಕೆ ಬೆಲ್ಟ್ ಇರ್ತದೆ, ಯಾವ ಬಣ್ಣದ್ದೆಲ್ಲ ಇದೆ, ಅದರದ್ದು ಹಿಂದಿನ ಮಹತ್ವ ಏನಾದ್ರ ಬಗ್ಗೆ ಹೇಳಿ. ಸೊ ಫಸ್ಟ್ ಬೇಸಿಕಲಿ ನಾವು ಸೇರಿದಾಗ ನಮಗೆ ಬೇಸಿಕ್ ಆಗಿ ಅವರು ನಮಗೀಗ ಫೌಂಡೇಶನ್ ಆಗಬೇಕು. ಬೇಸಿಕಲಿ ನಮಗೆ ಎಕ್ಸಸೈಸ್ ಮುಖಾಂತರ ಹೇಳಿಕೊಡ್ತಾರೆ. ಸೊ ಹೇಗೆ ನಮಗೆ ಸೆಲ್ಫ್ ಡಿಫೆನ್ಸ್ ಅದೆಲ್ಲ ಮತ್ತೆ ಹೇಳಿಕೊಡ್ತಾರೆ. ಸೊ ಫಸ್ಟ್ ಎಕ್ಸಸೈಸ್ ಅದರಲ್ಲಿ ಕರೆಕ್ಟ್ ಆದಮೇಲೆ ಸ್ವಲ್ಪ ಬೇಸಿಕ್ಕಿಗೆ ಹೋಗ್ತಾರೆ. ಸೊ ಸ್ವಲ್ಪ ಬೇಸಿಕ್ ಹೋದ್ಮೇಲೆ ನಮಗೆ ಅದು ಪರ್ಫೆಕ್ಟ್ ಆದಮೇಲೆ ಸೊ ನೆಕ್ಸ್ಟ್ ಲೆವೆಲ್ ಅಂದಮೇಲೆ ನಮಗೀಗ ಅದರಲ್ಲಿ ಒಂದು ಕಟ ಅಂತ ಇರ್ತದೆ. ಸೊ ಅದು ಫಾರ್ಮ್ ಟೈಪ್ ಅದು ಹೇಳಿಕೊಡ್ತಾರೆ. ಸೊ ಅದು ಪರ್ಫೆಕ್ಟ್ ಆಯಿತಾ, ಈಗ ಫಸ್ಟ್ ನಾವೀಗ ವೈಟ್ ಬೆಲ್ಟಲ್ಲಿ ಇರ್ತೇವೆ. ಸೊ ಅದಕ್ಕೆ ನಮಗೀಗ ಫಸ್ಟ್ ಇರೋದು ಕಟ ಅಂತ. ಸೊ ಅದರಲ್ಲಿ ಅದನ್ನು ಹೇಳಿಕೊಡ್ತಾರೆ. ಆ ಬೆಲ್ಟಿಗೆ ಇರುವಾಗ ಅದರ ಫಾರ್ಮ್ ಇದು ಒಂದೊಂದು ಕಟ ಅಂತ ಇರ್ತದೆ. ಸೊ ಅದು ಹೇಳಿಕೊಡ್ತಾರೆ. ಅಲ್ಲಿಂದ ಸ್ವಲ್ಪ ಇದಾದ್ಮೇಲೆ ಫೈಟ್ ಮೂಮೆಂಟ್ಸ್, ಹೇಗೆ ನಾವು ಡಿಫೆನ್ಸ್ ಮಾಡಬೇಕು ಅದೆಲ್ಲ ಹೇಳಿಕೊಡ್ತಾರೆ. ಅದಾದಮೇಲೆ ಸ್ವಲ್ಪ ಒಂದು 4 ಮಂತ್ ಆದಮೇಲೆ ಪರ್ಫೆಕ್ಟ್ ಆಗಿರ್ತಾರೆ ಆ ಬೆಲ್ಟ್ ಇದು. ಸೊ ನೆಕ್ಸ್ಟ್ ಎಕ್ಸಾಮ್ ಮಾಡ್ತಾರೆ. ಅಂದ್ರೆ ಎಂತ ಬರೆಯುವಂತಹದ್ದು? ಇಲ್ಲ, ಪ್ರಾಕ್ಟಿಕಲ್ ಟೈಪ್. ಸೊ ನಮ್ಮ ಇನ್ಸ್ಟ್ರಕ್ಟರ್ ಇರ್ತಾರೆ, ಅವರಿದ್ರು, ಅವರು ಎಲ್ಲ ಗ್ರೇಡಿಂಗ್ ಎಲ್ಲ ಹಾಕ್ತಾರೆ. ಸೊ ಅದರ ಮೇಲೆ ನಮಗೆ ಈಗ ಗ್ರೇಡಿಂಗ್ ಮೇಲೆ ನೆಕ್ಸ್ಟ್ ಪ್ರಮೋಷನ್ ಸಿಗ್ತದೆ. ನೆಕ್ಸ್ಟ್ ಬೆಲ್ಟ್ ವೈಟ್ ಆದಮೇಲೆ ನೆಕ್ಸ್ಟ್ ಜಂಪ್ ಟು ವೈಟ್ ಆ್ಯಂಡ್ ಯೆಲ್ಲೋ ಬೆಲ್ಟ್ ಅಂತ. ಸೊ ಹಾಗೆ ಯೆಲ್ಲೋ, ಆರೆಂಜ್, ಗ್ರೀನ್, ಬ್ಲೂ, ಪರ್ಪಲ್, ಬ್ರೌನ್ ಆ್ಯಂಡ್ ಬ್ರೌನ್, ಆ ಥರ ಲಾಸ್ಟ್ ಬ್ಲ್ಯಾಕ್ ಬೆಲ್ಟ್. ಸೊ ಅದು ನಾನು ಕರಾಟೆ ಸೇರಿದಂದರೆ 3rd ಸ್ಟ್ಯಾಂಡರ್ಡಲ್ಲಿ ಸೇರಿದ್ದೆ. ಸೊ ನನಗೆ ಅಷ್ಟು ಇದಿರಲಿಲ್ಲ. ಅಮ್ಮ ಹೇಳ್ತಿದ್ರು, ಹೋಗು ಕರಾಟೆಗೆ ಹೋಗು, ನೋಡು ಆಗ್ತದೆ. ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ, ಮಾಡ್ಬೋದಾ ನಂಗೋಸ ಅಂತ. ಸೊ ಅದಕ್ಕೆ ಹೋದ್ಮೇಲೆ ಸ್ಟಾರ್ಟಿಂಗ್ ಕಷ್ಟ ಇತ್ತು. ಅದಕ್ಕೆ ಅಮ್ಮ ಹೇಳಿದರು, ಅಡ್ಡಿಲ್ಲ ಮಾಡು, ನಿಂಗೆ ಎಷ್ಟಾಗ್ತದೆ ಅಷ್ಟು ಮಾಡು ಅಂತ ಹೇಳಿದರು. ಸೊ ಹಾಗೆ ಕಂಟಿನ್ಯೂ ಆಗ್ತಾ ಹೋದ್ಮೇಲೆ ಹೈಯರ್ ಕ್ಲಾಸಿಗೆ ಹೋದ್ಮೇಲೆ ಗೊತ್ತಾಯಿತು, ಓಕೆ ಇದರಲ್ಲೂ ಏನಾದರೂ ನಂಗೆ ಸಾಧಿಸ್ಬೋದು ಅಂತ. ಸೊ ನಾನು ಅದನ್ನೇ ಆ ಫೀಲ್ಡಲ್ಲೇ ಹೋಗ್ತಾ ಹೋದೆ. ಆಗ ನಮಗೆ ಸ್ಕೂಲಲ್ಲಿತ್ತು ಕರಾಟೆ. ಸೊ ಸ್ಕೂಲಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ನಾನು ಕರಾಟೆಗಂತ ಸೇರಿದೆ. ಕರಾಟೆಯಲ್ಲಿ ಸೇರಿದಾಗ ಒಂದು ನಂಗೆ ಗೊತ್ತಾಯ್ತು ಇದರಲ್ಲಿ ಏನಾದರೂ ಸಾಧಿಸ್ಬೋದಂತ. ಸೊ ಕಂಟಿನ್ಯೂ ಮಾಡ್ತಾ ಹೋದೆ. ಕಂಟಿನ್ಯೂ ಮಾಡಿ ನಾನು 8th ಹಾಗೆ ಬರುವಾಗ ನನಗೆ ಬ್ಲ್ಯಾಕ್ ಬೆಲ್ಟ್ ಸಿಕ್ಕಿತ್ತು. ಬ್ಲ್ಯಾಕ್ ಬೆಲ್ಟ್ ಸಿಕ್ಕಿ ಆದಮೇಲೆ ನಮ್ಮ ಸರ್ ತುಂಬ ಸಪೋರ್ಟಿವ್ ಆಗಿದ್ದರು. ನೀನು ಮಾಡಿ, ನಿಂಗೆ ಆಗ್ತದೆ, ನಿನಗೆ ಇನ್ನೂ ಇದರಲ್ಲಿ ಫ್ಯೂಚರ್ ಉಂಟು, ಎಲ್ಲ ಕಂಟಿನ್ಯೂ ಮಾಡಂತ. ಸೊ ಹಾಗೆ ಹೇಳಿದ್ಮೇಲೆ ನನಗೂ ತುಂಬ ಕಾನ್ಫಿಡೆನ್ಸ್ ಮೂಡಿತ್ತು. ಸೊ ಕಂಟಿನ್ಯೂ ಮಾಡ್ತಾ ಹೋದೆ. ಅದಾದಮೇಲೆ ಹೀಗೆ ನಾನು ಹೀಗೆ ನಮ್ಮ ಸರ್ ಕ್ಲಾಸಸ್ ಎಲ್ಲ ತಗೊಳ್ಳುವಾಗ ಸ್ಕೂಲಲ್ಲಿ ನನಗೂ ಸಹ ಸ್ವಲ್ಪ ಕ್ಲಾಸ್ ಮಾಡು, ನಿಂಗೆ ಇನ್ನು ಮುಂದೆ ಕ್ಲಾಸ್ ಮಾಡ್ಬೋದಂತ. ಸೊ ಹಾಗೆ ಕೊಡ್ತಾ ಇರುವಾಗ ನಂಗೆ ಅದು ಕ್ಲಾಸಿದು ಗ್ರಿಪ್ ಸಿಕ್ಕಿತ್ತು, ಹೇಗೆ ಮಕ್ಕಳನ್ನು ಕಂಟ್ರೋಲ್ ಮಾಡಬೇಕು ಅದು ಸಿಕ್ಕಿ ಆದಮೇಲೆ ನಂಗೆ ಒಂದು ಕಾಲ್ ಬಂತು, ಈ ಥರ ಕ್ಲಾಸ್ ಉಂಟು, ಮಾಡ್ತೀಯಾ ಅಂತ. ಸೊ ಆಗ ನಾನು ಅಮ್ಮನ ಹತ್ರ ಕೇಳಿದೆ, ಮನೇಲಿ ಕೇಳಿದೆ, ಕ್ಲಾಸ್ ಉಂಟಂತೆ, ಆಪರ್ಚುನಿಟಿ ಬಂತು, ಮಾಡುವುದಾ ಅಂತ. ಹಾಗೆ ಅಮ್ಮ ಆಯ್ತು, ನಿನ್ನ ಇಷ್ಟ, ನಿಂಗೆ ಕಂಫರ್ಟೇಬಲ್ ಇದ್ದರೆ ನೀನು ಮಾಡಂತ ಹೇಳಿದರು. ಸೊ ಅದಾದಮೇಲೆ ಆಯಿತು, ಒಪ್ಕೊಂಡೆ. ಸರ್ ಹತ್ರ ಎಲ್ಲ ಮಾತಾಡಿ ಪೇತ್ರಿಯಲ್ಲಿ ಸಮೃದ್ಧಿ ಮಹಿಳಾ ಮಂಡಳಿ ಅಂತ ಉಂಟು. ಸೊ ಅಲ್ಲಿಂದ ನನಗೆ ಕಾಲ್ ಬಂತು. ಅಂದರೆ ಲೇಡೀಸ್ಗಳಿಗೆ? ಲೇಡೀಸ್ ಅಂತಲ್ಲ, ಅಲ್ಲಿ ಫುಲ್ ಲೊಕೇಟ್ ಎಲ್ಲರಿಗೂ ಹೇಳಿಕೊಡ್ಲಿಕ್ಕೆ ಉಂಟಂತ. ಆಯ್ತು ಅಂತೆಲ್ಲ ಹೋಗ್ದೆ. 2021 November 14ಗೆ ನಾನು ಕ್ಲಾಸ್ ಇನಾಗ್ರೇಷನ್ ಮಾಡಿ, ಸ್ಟಾರ್ಟಿಂಗ್ ಸ್ಟೂಡೆಂಟ್ ಇರಲಿಲ್ಲ, ಮತ್ತೆ 20 ಎಬೋ ಬರ್ತಾ ಹೋದ್ರು. ಹಾಗೆ ಅವರಿಂದ ಸಹ ಸಾಧನೆ ತಂದೆ. ಅದೊಂದು ತುಂಬಾ ಖುಷಿ ಆಯ್ತು. ಎಷ್ಟಿದ್ದಾರೆ ಪರ್ಟಿಕ್ಯುಲರ್ ಆಗಿ ಈಗ 15-20 ಆ ಥರ ಇದ್ದಾರೆ.
ಸೊ ನಂಗೆ ಒಂದು ಖುಷಿ ಆಯ್ತು, ನಾನು ಸಾಧನೆ ಮಾಡಿದಲ್ಲ, ನನ್ನ ಸ್ಟೂಡೆಂಟ್ಗಳು ಸಾಧನೆ ಬರ್ತಾ ಉಂಟನೋ ಅದು ತುಂಬಾ ಖುಷಿ. ಏನಾದ್ರೂ ನನ್ನಿಂದ ಏನಾದ್ರೂ ಕಲಿತಿದ್ದಾರೆ ಅಂತ ಅದು ತುಂಬಾ ಖುಷಿ ಉಂಟು. ನೀವು ಒಂಥರ ಯಂಗ್ ಟೀಚರ್ ಅಂತ ಹೇಳ್ಬೋದು. ಅಂದ್ರೆ 3ನೇ ಕ್ಲಾಸಲ್ಲಿ ಇಂಟ್ರೆಸ್ಟ್ ಇಲ್ಲದಿದ್ರು ಹೋಗಿ ಒಂದು ಸ್ಕೂಲಲ್ಲಿ ಕಾಂಪಿಟೇಷನ್ ಅಂತ ಬಂದು ಸ್ಕೂಲಲ್ಲಿ ಸ್ಕೂಲ್ ಗೇಮ್ಸ್ ಎಲ್ಲ ಇದ್ದಾಗ ಹೋಗಿ 8ನೇ ಕ್ಲಾಸಲ್ಲಿ ಬ್ಲಾಕ್ ಬೆಲ್ಟ್ ತಗೊಂಡು ಈಗ ಆಸ್ ಅ ಇನ್ಸ್ಟ್ರಕ್ಟರ್ ಆಗಿ. ಓಕೆ, ಅಂದ್ರೆ ಈಗ ಕರಾಟೆ ಅಂದಾಗ ಬಂದ ತಕ್ಷಣ ಅದರಲ್ಲಿ ನಮ್ಗೆ ಏನ್ ಯೂಸಸ್ ಅಂತ ಬರ್ತದೆ, ನಿಮ್ಗೆ ಏನ್ ಯೂಸ್ ಆಯ್ತು ಕರಾಟೆಯಿಂದ? ನಂಗೆ ಒಂದು ಯೂಸ್ ಅಂದ್ರೆ ಕಾನ್ಫಿಡೆನ್ಸ್ ಬಂತು, ಬೇರೆ ಯಾವ್ದಾದ್ರು ಫೀಲ್ಡ್ಗೆ ಹೋಗ್ಬೋದು ಅನ್ನೋ ಕಾನ್ಫಿಡೆನ್ಸ್ ಕರಾಟೆಯಿಂದ ಬಂತು. ಸೆಲ್ಫ್ ಡಿಫೆನ್ಸ್, ಎಲ್ಲಾದ್ರೂ ಹೋದ್ರೆ ಏನಾದ್ರೂ ಆದ್ರೆ ಒಂದು ತಕ್ಕ ಮಟ್ಟಿಗೆ ಏನಾದ್ರೂ ಗೊತ್ತಿರ್ಬೇಕಲ್ಲ. ಕರಾಟೆಗೆ ಬಂದ್ಮೇಲೆ ನಮ್ಗೆ ಎಂತ ಆಪರ್ಚುನಿಟಿ ಎಂತಾದ್ರೂ ಅಟ್ಯಾಕ್ ಎಲ್ಲ ಆದ್ರೆ ಸೊ ಅಟ್ಲೀಸ್ಟ್ ನಮ್ಗೆ ಒಂದು ಮೈಂಡ್ ಸೆಟ್ ಇರ್ತದೆ ಹೇಗೆ ಅಟ್ಯಾಕ್ ಮಾಡ್ಬೋದಂತ. ಸೊ ಅದು ನನಗೆ ಒಂದು ಯೂಸ್ಫುಲ್ ಆಯಿತು. ಮತ್ತು ಹೀಗೆ ಖಾಲಿ ಮನೆಯಲ್ಲೇ ಕೂತ್ಕೊಂಡಿದ್ದಾಗ ಸಮ್ಟೈಮ್ಸ್ ಹೀಗೆ ಬೇರೆ ಎಂತಾದರೂ ಮಾಡುವ ಅನ್ನೋ ಒಂದು ಛಲ. ಸೊ ಹಾಗೆ ನೋಡುವಾಗ ಕರಾಟೆ ಅನ್ನೋದು ಒಂದು ನನಗೆ ಗ್ರಿಪ್ ಸಿಕ್ಕಿ ಒಳ್ಳೆ ನನ್ನ ಲೈಫಲ್ಲಿ ನಿಂತಿದ್ದು. ಅದು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನಗೆ ಕರಾಟೆ ಅನ್ನೋದು ಒಂದು ನನಗೆ ಒಂದು ಮೇಲೆ ತಂದು ಇಟ್ಟಿದೆ ಅನ್ನೋ ಒಂದು ಖುಷಿ ಉಂಟು. ಓಕೆ, ಈಗ ಏನಾಗಿದೆ ಅಂದರೆ ನಮಗೆ ಎಂತ ಹೇಳಬೇಕು, ಈ ಸೆಲ್ಫ್ ಡಿಫೆನ್ಸ್ ಅನ್ನೋದು ಕರಾಟೆ ಕಲಿತು ಬರಬೇಕಂತ ಏನಾದರೂ ಇದೆಯಾ ಅಂತ ಒಂದು ಪ್ರಶ್ನೆ ಬರ್ತದೆ. ಅಂದರೆ ಅಲ್ಲಿಗೆ ಹೋಗಬೇಕಾ, ಇಲ್ಲದ್ರೆ ನಮಗೆ ಸ್ವಲ್ಪನೇ ಒಮ್ಮೆಲೆ ಅಟ್ಯಾಕ್ ಆದಾಗ ನಮ್ಮದು ಮೈಂಡ್ ಎಲ್ಲ ಬ್ಲ್ಯಾಂಕ್ ಆಗ್ತದೆ ಅಂತ ಹೇಳ್ತೀವಿ. ಈ ಕರಾಟೆಯಿಂದ ಯಾವುದನ್ನು ನಾವು ಏನಾದರೂ ಗಟ್ಟಿ ಮಾಡ್ಕೊಳ್ಳೋದಾದರೆ ಯಾವುದನ್ನು ತುಂಬಾ ಗಟ್ಟಿ ಮಾಡ್ಕೊಳ್ಬಹುದು? ಈಗ ಕರಾಟೆಗೆ ಅಂದರೆ ಈಗ ಕೆಲವು ಸ್ಕೂಲಲ್ಲೀಗ ಸೆಲ್ಫ್ ಡಿಫೆನ್ಸ್ ಕ್ಲಾಸ್ ಅಂತ 1 ವೀಕ್ ಕ್ಲಾಸ್ ಆ ಥರ ಮಾಡ್ತಾರೆ. ಸೊ ಅದಕ್ಕಿಂತ ಕರಾಟೆ ಜಾಯ್ನ್ ಆದರೂ ಇನ್ನೂ ನಮಗೆ ಜಾಸ್ತಿ ಕಲಿಬೋದು, ಇನ್ನೂ ಹೇಗೆ ಡಿಫೆನ್ಸ್ ಮಾಡ್ಬೋದು ಅದೆಲ್ಲ ಕಲಿಬೋದು. ಸೊ ಅದಕ್ಕೆ ಅಂದಮೇಲೆ ಹೀಗೆ 1 ವೀಕ್ ಕ್ಲಾಸ್ ಮತ್ತೆ ನಮ್ಗೆ ಅದು ಹೋಗ್ತದೆ, ನೆನಪು ಹೋಗ್ತದೆ. ಹೀಗೆ ಕಂಟಿನ್ಯೂ ಹೋಗ್ತಾ ಇದ್ದರೆ ವೀಕೆಂಡಲ್ಲಿ ಕ್ಲಾಸಸ್ ಇರ್ತದೆ. ಸೊ ಅದಕ್ಕೆ ಹೋಗ್ತಾ ಇದ್ದರೆ ಸೊ ನಮಗೆ ಅದು ಒಂಥರ ಗೊತ್ತಾಗ್ತದೆ ಹೇಗೆ ಮಾಡ್ಬೋದಂತ. ಸೊ ಹೀಗೆ 1 ವೀಕಿಗೆ ಕ್ಲಾಸಿಗೆ ಹೋದರೆ ಮತ್ತೆ ವೇಸ್ಟ್ ಆಗ್ತದೆ, ಮತ್ತೆ ಯಾರು ಅಷ್ಟೊಂದು ಅದರ ಮೇಲೆ ಫೋಕಸ್ ಇರುವುದಿಲ್ಲ. ಸೊ ನಾವು ಹೋಗ್ತಾ ಇದ್ದರೆ ಕರಾಟೆ ಫೀಲ್ಡಿಗೆ ಹೋದರೆ ನಮಗೆ ಸಿಗ್ತದೆ ಹೇಗೆ ಡಿಫೆನ್ಸ್ ಮಾಡಬೇಕು ಅದೆಲ್ಲ ಒಳ್ಳೆ ಸಿಗ್ತದೆ. ಸೊ ನಾನು ಹೇಳೋದಂದರೆ ಕರಾಟೆಗೆ ಬಂದು ನಮಗೆ ಸೆಲ್ಫ್ ಡಿಫೆನ್ಸ್ ಅಲ್ಲದೆ ಬೇರೆ ಅದರಲ್ಲಿ ಕಾನ್ಫಿಡೆನ್ಸ್ ಮೂಡ್ತದೆ. ನಾನು ಮಾಡ್ಬೋದು, ನಾನು ಏನಾದರೂ ನೆಕ್ಸ್ಟ್ ಹೀಗೆ ಕ್ಲಾಸಸ್ ಎಲ್ಲ ಮಾಡಿ ಅದೆಲ್ಲ ಕಾನ್ಫಿಡೆನ್ಸ್ ಮೂಡ್ತದೆ. ಒಂದು ವಿಚಾರ ಏನಂದರೆ ಕರಾಟೆಯನ್ನು ನೀವು ಕಲಿತು ಅನಂತರ ಕಲಿಸುವಂತಹ ಟೀಚರ್ ಆದರೆ ಕಲಿಯುವುದು ಈಸಿಯಾ ಅಲ್ವಾ ಕಲಿಸೋದು ಈಸಿಯಾ? ಫಸ್ಟ್ ಕಲಿತು ನನಗೆ ಈಸಿ ಅಂದರೆ ನಾನು ಕಲಿಯೋದು ಹೇಗೆ ಅವರಿಗೆ ಹೇಳಿಕೊಡು ಅನ್ನೋದು ನೋಡಿ ಹೇಗೆ ಹೇಳಿಕೊಡು. ನಾನು ಕಲಿತು ನನಗೆ ಅದರದೆಲ್ಲ ಗೊತ್ತಾದ್ಮೇಲೆ ಕಲಿಸೋದು ಅದು ಈಸಿ. ಕಲಿಸೋದು ಅಂದರೆ ನಾನು ಕಲಿತು ಮತ್ತೆ ಕಲಿಸೋದು. ಡೈರೆಕ್ಟ್ ಕಲಿಸ್ಲಿಕ್ಕೆ ಹೋದರೆ ನಮ್ಗೆ ಅದೇನು ಮಾಡೋದಂತ ಗೊತ್ತಿರೋದಿಲ್ಲ. ನಾವೀಗ ಕಲಿಯುವಾಗ ಸರ್ ಅವರು ನಮಗೆ ಹೇಳ್ತಾರೆ ಹೀಗೆ ಮಾಡು, ಹಾಗೆ ಮಾಡು, ಅದು ಮಾಡಿದರೆ ಹೀಗೆ ಅಂತ. ಸೊ ಆಗ ನಮಗೆ ಕಾನ್ಫಿಡೆನ್ಸ್ ಮೂಡ್ತದೆ. ನೆಕ್ಸ್ಟ್ ಈಗ ನಾನೀಗ ನನ್ನ ಸ್ಟೂಡೆಂಟ್ಸಿಗೆ ಕಲಿಸೋದಾದರೆ ಹೀಗೆ ಕಲಿಸ್ಬೋದಂತ. ಡೈರೆಕ್ಟ್ ನಾನು ಕ್ಲಾಸಿಗೆ ಹೋಗಿ ಇದು ಮಾಡಿದರೆ ಏನು ನಂಗೆ ಅದು ಏನು ಮೈಂಡ್ ಓಡುದಿಲ್ಲ, ಆ ಥರ ಆಗ್ತದೆ. ಅಂದರೆ ಒಬ್ಬೊಬ್ರು ಸ್ಟೂಡೆಂಟ್ ಒಂದೊಂದು ರೀತಿ ಇರ್ತಾರೆ, ಸ್ವಲ್ಪ ಕಿರಿಕಿರಿ ಆಗೋದಿಲ್ಲ ಆ ರೀತಿ. ಅಂದರೆ ಕಿರಿಕಿರಿ ಅಂದ್ರೆ ಇರ್ತದೆ. ಸೊ ಅವರು ಕೇಳದಿದ್ರೆ ಸ್ವಲ್ಪ ಸಿಟ್ಟು ಬರ್ತದೆ. ಆದ್ರೂ ಹಾಗಂತಲ್ಲ, ನಾವೊಂಚೂರು ಅವರೊಂದು ಕಂಟ್ರೋಲಿಗೆ ಮಾಡ್ಬೋದು. ಸ್ವಲ್ಪ ಕೆಲವರು ಅತಿ ಕೇಳುದಿಲ್ಲ, ಅವರಿಗೊಂಚೂರು ನಾವು ಏನಾದರೂ ಸ್ವಲ್ಪ ಮೆಲ್ಲದಿಂದ ಹೇಳಿ ಅವರಿಗೆ ಸ್ಲೋ ಕ್ಲಾಸ್ ತಗೊಂಡು ಮತ್ತೆ ಅವರಿಗೆ ಕರೆಕ್ಟ್ ಮಾಡ್ಬೋದು. ಸ್ಟೂಡೆಂಟಿಂದ ನೀವೇನಾದರೂ ಕಲ್ತದ್ದಿದೆಯಾ? ಅಂದರೆ ಸ್ಟೂಡೆಂಟಿಂದ ಅಂದರೆ ನಾನು ಕಲ್ತದ್ದು ಅದೇ ಅವರದೊಂಚೂರು ಗಲಾಟೆ ಎಲ್ಲ ಇರ್ತದಲ್ಲ, ಕಂಟ್ರೋಲ್ ಹೇಗೆ ಮಾಡ್ಬೇಕಂತ ಅದೊಂದು ಕಲಿತೆ. ಅಂದ್ರೆ ಗಲಾಟೆ ಅಂದ್ರೆ ಸಣ್ಣ ಮಕ್ಕಳೆಲ್ಲ ಇದ್ದಾರೆ, ಕೆಲವರು ಫಸ್ಟ್ ಸ್ಟ್ಯಾಂಡರ್ಡ್, ಕೆಲವರು LKG ಹಾಗೆಲ್ಲ ಇದ್ದಾರೆ. ಸೊ ಅವರಿಗೆಲ್ಲ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅದೆಲ್ಲ ಕಲಿತೆ ನಾನು ಸ್ವಲ್ಪ. ಓಕೆ, ನಿಮ್ಮ ಸ್ಟೂಡೆಂಟ್ ಎಕ್ಸಾಮ್ ಬರ್ದು ಒಳ್ಳೆ ಒಂದು ಸ್ಟೂಡೆಂಟ್ ಇದು ಬ್ಲಾಕ್ ಬೆಲ್ಟ್ ಮಾಡಿಸಿದೆ ಲಾಸ್ಟ್. ಒಂದು ಸ್ಟೂಡೆಂಟ್ ನಂದಲ್ಲಿ ಬ್ಲಾಕ್ ಬೆಲ್ಟ್ ಆಯ್ತು. ಸೊ ಅದು ನಂಗೆ ಖುಷಿ ತಂತು. ನನ್ನಿಂದ ಒಂದು ಸ್ಟೂಡೆಂಟ್ ನನ್ನ ಲೆವೆಲ್ಗೆ ಈಗ ಬರ್ತಿದ್ದಾರಂತ. ಸೊ ಅದೊಂದು ಖುಷಿ ಉಂಟು. ಅಂದ್ರೆ ಗುರು ಒಂದು ಲೆವೆಲ್ಗೆ ಇರ್ತಾರೆ, ಅಂದ್ರೆ ಗುರುವನ್ನು ಮೀರಿಸುವಂತ ಶಿಷ್ಯರು ಬಂದ್ರೆ ತುಂಬಾನೇ ಖುಷಿ ಆಗ್ತದೆ. ಓಕೆ, ಮುಂದಕ್ಕೆ ಈ ಕರಾಟೆ ಫೀಲ್ಡ್ ಅಲ್ಲಿ
ನಿಮ್ಗೆ ಏನಾದರೂ ಮಾಡಲಿಕ್ಕೆ ಆಸಕ್ತಿ ಇದೆ, ಇಂಥದ್ದೊಂದು ಮಾಡಬೇಕು ಅನ್ನೋದಾದ್ರೆ ಏನಿದೆ? ಇನ್ನು ಮುಂದೆ ಅಂದ್ರೆ ಇನ್ನು ಕ್ಲಾಸಸ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿ, ಇನ್ನು ಈಗ ಇದ್ದದಷ್ಟು ಇನ್ನು ಅದನ್ನು ಡಬಲ್ ಮಾಡಿ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡುವಂತ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅದೆಲ್ಲ ಇದ್ದೆ. ಸೊ ನಂಗೆ ಸ್ಕೂಲಿಂದ ಸಹ ಸಪೋರ್ಟ್ ಇತ್ತು. ನಾನು ಕಲ್ತದೆ ಸ್ಕೂಲಿಂದ ಕರಾಟೆಯನ್ನು. ಸೊ ಸ್ಕೂಲಲ್ಲಿ ತುಂಬ ಸಪೋರ್ಟ್ ಇತ್ತು. ಸ್ಕೂಲಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಸರ್ ತಗೊಳ್ತಾರೆ, ಅದೇ ಸಾಟರ್ಡೆ ತಗೊಳ್ತಾರೆ, ಅದೇ ಈವ್ನಿಂಗ್ ಅದೇ ಮಧ್ಯಾಹ್ನ ಲೋಕಲ್ ಸ್ಟೂಡೆಂಟ್ಸ್ ಅಂದರೆ ಎಲ್ಲ ಅಲ್ಲಿ ಇರುವ ಅವರಿಗಂತ ನಾನೇ ತಗೊಳ್ತಿದ್ದೇನೆ. ಸೊ ಸರ್ ಹೇಳಿದ್ರು ತಗೊಳ್ಳಿ ಅಂತ. ಸೊ ಲೋಕಲಿಗೆ ನಾನು ತಗೊಳ್ತಿದ್ದೇನೆ, ಸ್ಕೂಲಿಗೆ ಸರ್ ತಗೊಳ್ತಿದ್ದಾರೆ. ಸೊ ಅದೆಲ್ಲ ತುಂಬ ಖುಷಿ ಕೊಡ್ತಾರೆ. ಓಕೆ, ಗಗನ ಅವರ ಹತ್ರ ಬಂದಾಗ ಕ್ಷಣ ಕರಾಟೆ ಅದು ವಿಷಯ ನಾವು ತೆಗಿತೇವೆ. ಅದರಲ್ಲಿ ನೀವು ಹೇಳಿದ್ರೆ ಯಾವುದಾದ್ರು ಕಾಂಪಿಟೇಷನ್ಗೆ ಹೋಗಿದ್ದೀರಾ ಮೇಡಮ್ ಅಂತ ಕೇಳಿದಾಗ ನಾನು ತುಂಬ ಕಾಂಪಿಟೇಷನ್ಗೆ ಹೋಗಿದ್ದೇನೆ, ಯಾವುದಂತ ಹೇಳಿ. ಓಕೆ, ಅದರ ಬದಲು ನಿಮಗೆ ಇದೊಂದು ದೊಡ್ಡ ಕಾಂಪಿಟೇಷನ್ ನನಗೆ ತುಂಬಾ ಹೆಸರು ಕೊಟ್ಟಿದೆ ಅನ್ನೋದಾದ್ರೆ ಯಾವುದನ್ನು ಹೇಳ್ತೀರಾ ನೀವು? ತುಂಬ ಹೆಸರು ಕೊಟ್ಟದಂದರೆ ತುಂಬ ಉಂಟದ್ದು. ಅಂದರೆ ಈಗ ಒಂದೊಂದು ಡಿಸ್ಟಿಕ್ಕಿಗೆ ಹೋಗ್ತಿರ್ತೇನೆ ಹೀಗೆ. ಸೊ ಅದರಲ್ಲಿ ಒಂದೊಂದು ಅನುಭವ ಇರ್ತದೆ. ಅಂದ್ರೆ ಯಾವ ಒಂದು ಡಿಸ್ಟ್ರಿಕ್ಗೆಲ್ಲ ಹೋಗಿದ್ರಿ, ಅಂದ್ರೆ ಯಾವ ಜಿಲ್ಲೆಗೆ? ನಾನು ಸ್ಟಾರ್ಟ್ ಮಾಡಿದಂದ್ರೆ ಹೋದದ್ದು ಹೊರಗಡೆ ಅಂದ್ರೆ ದಾವಣಗೆರೆ. ಸೊ ಅಲ್ಲಿಂದ ಶುರು ಆಯ್ತು ನಂಗೆ ಈಗ ಕಾನ್ಫಿಡೆನ್ಸ್ ಬಂತು, ಓಕೆ ನಾನು ಬೇರೆ ಕಡೆ ಹೋದ್ರೂ ಸಹ ಮಾಡ್ಬೋದಂತ. ಅಲ್ಲಿಂದ ಅಲ್ಲಿಗೆ ತುಂಬ ಶಿವಮೊಗ್ಗ, ಹುಬ್ಳಿ, ಧಾರವಾಡ ಆಚೆಲ್ಲ ಹೋಗ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿಂದ ತುಂಬ ಅಂದರೆ ಒಂದೊಂದು ಕಡೆ ಹೋದ್ಮೇಲೆ ಒಂದೊಂದು ಎಕ್ಸ್ಪೀರಿಯನ್ಸ್ ಸಿಗ್ತಾ ಇತ್ತು. ಹೇಗೆ ನಾವು ಒಬ್ರೊಬ್ರು ಸಿಗ್ತಾ ಇದ್ರು, ಸೊ ಅವರನ್ನು ಹೇಗೆ ಡಿಫೈನ್ ಮಾಡೋದು ಅದೆಲ್ಲ ಸಿಕ್ತು. ಅಂದರೆ ತುಂಬ ಇದ್ದಾದಂದರೆ ಎಲ್ಲದು ನನಗೆ ತುಂಬ ಒಳ್ಳೆ ಪ್ರೈಸ್ ತಂದಿದೆ, ಎಲ್ಲ ಕೊಟ್ಟಿದೆ, ಹೆಸರು ಕೊಟ್ಟಿದೆ. ಓಕೆ, ಇನ್ನಷ್ಟು ವಿಚಾರ ಇದೆ ಮಾತನಾಡಲಿಕ್ಕೆ. ಒಂದು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಗಗನ ಅವರು ಕರಾಟೆಯ ಬಗ್ಗೆ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಇವರ ಜೊತೆ ಇನ್ನಷ್ಟು ಮಾತನಾಡಲಿಕ್ಕಿದೆ. ಕಾರ್ಯಕ್ರಮದಲ್ಲೂ ಪುಟ್ಟ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮೂರ ಜಾಣೆಯ ಕುರ್ಚಿಯಲ್ಲಿ ಇರುವಂತಹ ಅತಿಥಿ ಗಗನ ಅವರು ಕರಾಟೆಯ ಬಗ್ಗೆ ನಮ್ಮ ಜೊತೆ ಹೇಳ್ತಾ ಇದ್ರು. ಅದರ ಬಗ್ಗೆ ಅವರಿಗಾದಂತಹ ಅನುಭವಗಳು ಮತ್ತು ಕರಾಟೆಯಿಂದ ಏನೆಲ್ಲ ಉಪಯೋಗ ಇದೆ ಅದರ ಬಗ್ಗೆ ಹೇಳ್ತಾ ಇದ್ರು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಮತ್ತೊಮ್ಮೆ ಅವರ ಜೊತೆ ಮಾತಾಡೋಣ. ಮತ್ತೊಮ್ಮೆ ಸ್ವಾಗತ. ನೀವು ಹೇಳಿದರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದ್ದೆ, ಬೇರೆ ಬೇರೆ ರೀತಿಯಾದಂಥ ಹೆಸರನ್ನು ತಂದು ಕೊಟ್ಟಿದೆ ಅಂತ. ಅಂದರೆ ಜಿಲ್ಲೆಗೆ ಹೋದಾಗ ಬೇರೆ ಬೇರೆ ರೀತಿಯಾದಂಥ ಒಂದು ಟೆಕ್ನಿಕ್ಸ್ ಇರ್ತದೆ, ಟ್ರಿಕ್ಸ್ ಇರ್ತದೆ. ನೀವು ಏನಾದರೂ ಕಲ್ತದಿದ್ರೆ ಇದೊಂದು ಟ್ರಿಕ್ಸ್ ಒಳ್ಳೇದಾಯ್ತು ಅವರು ಹೇಳಿಕೊಟ್ಟದ್ದು, ನೆಕ್ಸ್ಟ್ ಉಪಯೋಗಿಸ್ಬೋದು ಅಂತ? ಟ್ರಿಕ್ಸ್ ಅನ್ನೋದು ನಮಗೆ ನಾವೀಗ ಪ್ರಾಕ್ಟೀಸ್ ಮಾಡ್ತೇವಲ್ಲ, ಸರ್ ಹೇಳ್ತಾರೆ ಈ ಥರ ಎಲ್ಲ ಉಂಟು ಯೂಸ್ ಮಾಡೋದನ್ನಂತ. ಸೊ ನಮಗೆ ಅಪೋನೆಂಟ್ ಹೇಗಿರ್ತಾರಂತ ನಮಗೆ ಸಹ ಗೊತ್ತಿರೋದಿಲ್ಲ. ಅವರು ಹೇಗೆ ಸಹ ಇರ್ಬೋದು, ಅವರು ಒಂದು ನ್ಯಾಷನಲ್ ಲೆವೆಲ್ ಪ್ಲೇಯರು ಆಗಿರ್ಬೋದು, ಹೇಗೆ ಸಹ ಇರ್ಬೋದು. ಸೊ ಅವರ ಮೇಲೆ ಅಂದರೆ ಈಗ ಅವರು ಹೇಗೆ ನಮಗೆ ಅಟ್ಯಾಕ್ ಮಾಡ್ತಾರೆ, ಸೊ ಅದರ ಮೇಲೆ ನಮ್ಮ ನ್ಯಾಕ್ ಇಟ್ಕೊಂಡು ನಾವು ಯೂಸ್ ಮಾಡ್ತೇವೆ. ಸೊ ಇಂಜುರೀಸ್ ಎಲ್ಲ ಆಗ್ತದೆ, ಅದನ್ನು ನಾವು ಅಷ್ಟೊಂದು ಇದು ಮಾಡೋದಿಲ್ಲ. ಸೊ ನಾವು ಅದನ್ನು ಹೇಗೆ ಡಿಫೆನ್ಸ್ ಮಾಡಬೇಕನ್ನುವ ಇದರಲ್ಲೇ ಹೋಗ್ತೇವೆ. ಸೊ ಒಪೋನೆಂಟ್ ಎಲ್ಲ ಇರ್ತಾರಲ್ಲ, ಅವರ ನ್ಯಾಕ್ ಮೇಲೆ ಅಲ್ಲಿ ಗೊತ್ತಾಗ್ತದೆ ಹೇಗೆ ಯೂಸ್ ಮಾಡೋದಂತ. ಓಕೆ, ಹಾಗಾದ್ರೆ ಒಂದೊಂದು ನ್ಯಾಕ್ ಅಂತ ತಿಳ್ಕೊಳ್ತೀರಾ? ಹಾಗಾದ್ರೆ ನಿಮ್ಗೆ ಯಾವ ಊರಿಗೆ ಹೋದಾಗ ತುಂಬಾನೇ ಖುಷಿ ಕೊಟ್ಟಿದೆ? ಅಂದ್ರೆ ಯಾವ ಊರಲ್ಲಿ, ಒಂಥರ ಡಿಸ್ಟ್ರಿಕ್ಟ್ ಅಲ್ಲಿ ನಿಮ್ಗೆ? ನಾವೀಗ ಹೋದ್ರೆ ಟೀಮ್ ಒಟ್ಟಿಗೆ ಹೋಗ್ತೇವೆ, ಟೀಮ್ ಆಗಿ ಹೋಗ್ತೇವೆ. ಸೊ ಒಂದೊಂದು ಕ್ಯಾಟಗರಿ ಇರ್ತದೆ, ಅಂದ್ರೆ ಕರಾಟೆಯಲ್ಲೂ ಕೂಡ ಕ್ಯಾಟಗರಿ ಇರ್ತದೆ. ಸೊ ಹೋಗುವಾಗ ನಮ್ಮ ಇಡೀ ಟೀಮ್ ಆಗಿ ನಾವು ಹೋಗ್ತೇವೆ. ಸೊ ಅಲ್ಲಿ ಹೋದ್ಮೇಲೆ ನಮಗೆ ಏಜ್ ವೈಸ್ ಅವ್ರ ವೆಯ್ಟ್ ವೈಸ್ ಇರ್ತದೆ. ಸೊ ಅದರಿಂದ ಬೆಲ್ಟ್ ವೈಸ್ ಹಾಗೆಲ್ಲ ಇರ್ತದೆ. ಸೊ ಅಲ್ಲಿಗ ನಮ್ಮ ಕ್ಯಾಟಗರಿಗೆ ಯಾರೆಲ್ಲ ಇರ್ತಾರೆ, ಸೊ ಅವರು ನಾವಿಷ್ಟು ಜನ ಇರ್ತೇವೆ. ಸೊ ನಮಗೆ ಅವರಿಗೆ ಫೈಟ್ ಕಾಂಪಿಟೇಷನ್ ಆಗ್ತದೆ. ಸೊ ಅಲ್ಲಿಂದ ನಮಗೀಗ ಅವರಿಗೆ ಕಾಂಪಿಟೇಷನ್ ಆದರೆ ನಮಗೀಗ ಯಾರು ಬೇಕಾದ್ರೂ ನಮ್ಮ ಇದರಲ್ಲಿ ಇಷ್ಟವರಲ್ಲಿ ಸಿಗ್ತಾರೆ. ಸೊ ಅಲ್ಲಿಂದ ಶುರು ಆಗ್ತದೆ. ಮತ್ತೆ ಗ್ರ್ಯಾಂಡ್ ಚಾಂಪಿಯನ್ ಅಂತ ಇರ್ತದೆ. ಸೊ ನಮಗೆ ಇಂಟ್ರೆಸ್ಟ್ ಇದೆ ಗ್ರ್ಯಾಂಡ್ ಚಾಂಪಿಯನ್ಸ್ ಹಾಗೆಲ್ಲ ನಿಲ್ಬೋದು. ನೀವು ಹೋಗಿದ್ದೀರಾ ಗ್ರ್ಯಾಂಡ್ ಚಾಂಪಿಯನ್? ಏನು ಅದಕ್ಕೆ ಸ್ವಲ್ಪ ಹಿಂದೆಟ್ಟು ಹಾಕಿದ್ದೀರಿ? ಹಿಂದೆಟ್ಟು ಅಂದರೆ ನಾನು ಸ್ಟಾರ್ಟಿಂಗ್ ಅಷ್ಟು ನಂಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಅಷ್ಟು ಹೋಗ್ಬೋದಾ ಜಸ್ಟ್ ಕಾಂಪಿಟೇಟ್ ಮಾಡುವಂತ. ಮತ್ತೆ ಏನಾಯ್ತಂದರೆ ಬೇಡ ಅನಿಸ್ತು, ಇಷ್ಟರಲ್ಲಿ ಇರುವ ಇನ್ನು ಗ್ರ್ಯಾಂಡ್ ಚಾಂಪಿಯನ್ ತನಕ ಬೇಡ ಅನಿಸಿತ್ತು.
ಓಕೆ, ಹೋಗು ಬೇಡ ಹಾ, ಸಾಕು ಅಂತ. ಸಾಕು ಓಕೆ, ನೆಕ್ಸ್ಟ್ ಟ್ರೈ ಮಾಡಬೇಕು ಅನ್ಸಿದ್ರೆ ಮಾಡ್ತೀರಾ? ಮಾಡ್ತೇನೆ. ಓಕೆ, ಯಾವಾಗ ಅನಿಸ್ತದಂತ? ಅನಿಸ್ತಾ ನಾನು ಫುಲ್ ಪರ್ಫೆಕ್ಟ್ ಆಗ್ಬೇಕು ಅದಕ್ಕೆಲ್ಲ, ಫುಲ್ ಪರ್ಫೆಕ್ಟ್ ಆಗ್ಬೇಕು. ಸೊ ಆಗ ನನಗೆ ಕಾನ್ಫಿಡೆನ್ಸ್ ಮೂಡ್ತದೆ ಹೋಗುವ ಅಂತ. ಈಗ ಪರ್ಫೆಕ್ಟ್ ಇದ್ದೇನೆ, ಅಷ್ಟು ಪರ್ಫೆಕ್ಟ್ ಇಲ್ಲ. ಸೊ ನಾನು ಇನ್ನೂ ಪರ್ಫೆಕ್ಟ್ ಆಗಿ ಮತ್ತೆ ಬೇಕಾದ್ರೆ ಗ್ರ್ಯಾಂಡ್ ಚಾಂಪಿಯನ್ ಅದಕ್ಕೆಲ್ಲ ನಿಲ್ಬೋದಂತ. ಓಕೆ, ಕರಾಟೆಗೆ ಒಂದು ಏಜ್ ಲಿಮಿಟ್ ಇಲ್ಲ ಕರಾಟೆಗೆ ಒಂದಕ್ಕೆ? ಏಜ್ ಲಿಮಿಟ್ ಇಲ್ಲ, 6 to 60 years ಯಾರು ಬೇಕಾದ್ರೂ ಹೋಗ್ಬೋದು. ಸೊ ಅದಕ್ಕೆ ಏಜ್ ಲಿಮಿಟ್ ಅಂತ ಇಲ್ಲ. ಓಕೆ, ಕರಾಟೆಯನ್ನು ಹೊರತುಪಡಿಸಿ ಗಗನ ಅವರ ಹೆಸರು ಹೇಳಿದಾಕ್ಷಣ ಡ್ಯಾನ್ಸ್. ಗಗನ ಅವರಂದ್ರೆ ಡ್ಯಾನ್ಸ್ ಅಂದ್ರೆ ಗಗನ ಅವರು ಅಂತ ಹೇಳ್ತಾರೆ. ಎಷ್ಟನೇ ತರಗತಿಯಿಂದ ಡ್ಯಾನ್ಸ್ ಪ್ರಾರಂಭ? ಡ್ಯಾನ್ಸ್ ನಾನು 2nd standard ಇಂದ. ಕರಾಟೆ ಬರೋಕ್ಕಿಂತ ಮುಂಚೆ ಡ್ಯಾನ್ಸ್ ಅಲ್ಲಿ ಇದ್ದೆ. ಡ್ಯಾನ್ಸ್ ಅಂದ್ರೆ ಅಮ್ಮನಿಂದ. ಅಮ್ಮ ಹೇಳ್ತಿದ್ರು, ನಾನು ಡೈಲಿ ಅಜ್ಜಿ ಮನೆಗೆ ಹೋಗ್ತಿದ್ದೆ ಸ್ಯಾಟರ್ಡೆ ಸಂಡೇ. ಸೊ ನಮ್ಮ ಅಜ್ಜಿ ಮನೆಯಿಂದ 500 meters ಅಷ್ಟೇ ದೂರ ಡ್ಯಾನ್ಸ್ ಕ್ಲಾಸ್. ಆ ಡ್ಯಾನ್ಸ್ ತಾಳ ಹೊಡಿತಾರೆ, ಅದು ನಮ್ಮ ಮನೆಗೆ ಕೇಳುತ್ತೆ. ಸೊ ಅಮ್ಮ ಹೇಳ್ತಿದ್ರು ಭರತನಾಟ್ಯ ಕ್ಲಾಸಿಕಲ್ ಡ್ಯಾನ್ಸ್. ಕ್ಲಾಸಿಕಲ್. ಸೊ ಆ ತಾಳ ಹೊಡೆಯೋದು ನಮ್ಮ ಮನೆಗೆ ಕೇಳ್ತಾ ಇತ್ತು. ಅಮ್ಮ ಹೇಳ್ತಿದ್ರು, ಅಲ್ಲಿ ಒಂದು ಡ್ಯಾನ್ಸ್ ಕ್ಲಾಸ್ ಉಂಟು, ಹೋಗಿ ನೋಡಿ ಹೇಗಾಗ್ತದೆ ಅಂತ. ನಾನು ಹೇಳ್ತಿದ್ರು ಬೇಡ, ನಂಗೆ ಅದೆಲ್ಲ ಬೇಡ ಅಂತ ಹೇಳ್ತಿದ್ದೆ. ಒಂದಿನ ಅಮ್ಮ ಕರ್ಕೊಂಡೇ ಹೋದ್ರು ನೋಡುವ ಅಂತ. ಅಲ್ಲಿ ಹೋದ್ಮೇಲೆ ನನ್ನ ಗುರುಗಳಾದ ಮಾನಸಿ ಸುಧೀರ್. ಸೊ ಅವರಿಂದ ನಾನು ಭರತನಾಟ್ಯ ಕಲ್ಕೊಂಡೆ. ಸೊ ಅವರು ಹೇಗಂದ್ರೆ ಆಯ್ತು ಬನ್ನಿ ಕಲಿಸುವ ಅದೆಲ್ಲ ತಗೊಂಡ್ರು. ಹೋಗಿ ನೆಕ್ಸ್ಟ್ ಡೇ ಕ್ಲಾಸ್ ಜಾಯಿನ್ ಆದೆ. ನನಗೆ ಬೇರೆಯವರನ್ನು ನೋಡಿ ನನ್ನಿಂದ ಆಗುದಿಲ್ಲ, ನನಗೆ ಬೇಡ ಅನ್ಸ್ತು. ತುಂಬಾ ಟಫ್ ಇದೆ ಅಂತ. ಟಫ್ ಇದೆ ಅದೆಲ್ಲ, ಹೇಗೆ ನಾನು ಇದು ಮಾಡೋದಂತ. ಅಮ್ಮ ಇಲ್ಲ ನೀನು ಟ್ರೈ ಮಾಡು, ನಿಂಗೆ ಆದಷ್ಟು ಮಾಡಂತ ಹೇಳ್ತಿದ್ರು. ಸೊ ಹೋದೆ ಅದೊಂದು ಜರ್ನಿ ಫುಲ್ ಕಂಟಿನ್ಯೂ ಆಯ್ತು. 8th standardಗೆ ಒಂಚೂರು ನನಗೆ ಸ್ಟಡೀಸಿಗೆ ಟೈಮ್ ಸಿಗಲಿಲ್ಲ. ಸೊ ಈಚೆ 10th ಬಂದಮೇಲೆ ಸ್ಪೆಷಲ್ ಕ್ಲಾಸ್ ಸ್ಯಾಟರ್ಡೆ, ಅದು ಈವ್ನಿಂಗ್ ತನಕ ಇರ್ತಿತ್ತು. ಸೊ SSLC ನೆಕ್ಸ್ಟ್ ನೋಡುವ ಅಂತ ಇದ್ದೆ. ಸೊ 10th ಬಂದಮೇಲೆ ನನಗೆ ಟೈಮಿಂಗ್ ಸಾಕಾಗಲಿಲ್ಲ. ಸೊ ನಾನು ಡ್ರಾಪ್ ಮಾಡಿದೆ ಹೋಗೋದು. ಅದಾದ್ಮೇಲೆ ಅಮ್ಮ ಹೇಳ್ತಿದ್ರು ಹೋಗು, ಅವರದ್ದು ಬೇರೆ ಕ್ಲಾಸಸ್ ಎಲ್ಲೆಲ್ಲಿದ್ರೆ ಹೋಗಂತ. ಅದು ನನಗೆ ಅದು ಅವರ ಕ್ಲಾಸ್ ಟೈಮಿಂಗ್ ನನಗೆ ಅದು ಟೈಮ್ ಸರಿ ಆಗ್ತಿಲ್ಲ. ಸೊ ನಾನು ಎಂತ ಮಾಡಿದ್ದೆ, ಇರಲಿ ನೆಕ್ಸ್ಟ್ ಯಾವತ್ತಾದರೂ ಹೋಗ್ಬೋದಂತ. ಆಗ ಅಮ್ಮ ಹೇಳ್ತಿದ್ದು ನಿಂಗೆ ಈಗ ಕಲ್ತದ್ದು ವೇಸ್ಟ್ ಆಗ್ತದಂತ. ನಾನು ಅದಿಷ್ಟು ಕಲ್ತೆ ಅಲ್ಲ, ಏನು ವೇಸ್ಟ್ ಆಗ್ತದಂತ. ಆಗ ನಾನು ಎಂತ ಮಾಡಿದೆ, ನಮ್ಮ ಅಜ್ಜಿ ಮನೆ ಊರಲ್ಲೇ ನಮ್ಮದೊಂದು ದೇವಸ್ಥಾನ ಉಂಟು, ಅಲ್ಲಿ ವಾರ್ಷಿಕೋತ್ಸವಕ್ಕೆ ಪ್ರೋಗ್ರಾಮ್ ಕೊಡ್ತಿದ್ದು. ಸೊ ನಂಗೆ ಅನಿಸಿತ್ತು ಅಲ್ಲಿ ಪ್ರೋಗ್ರಾಮ್ ಕೊಡುವ ಅಂತ. ಫಸ್ಟ್ ಹೆದ್ರಿಕೆ ಆಯ್ತು, ಅಷ್ಟು ಜನರ ಮುಂದೆ ಪ್ರೋಗ್ರಾಮ್ ಕೊಡ್ಬೇಕಂತ. ಅದಾದ್ಮೇಲೆ ನಾನು ಆಯಿತು, ನಾನೇ ಸೆಲ್ಫ್ ಕೊರಿಯೋಗ್ರಫಿ ಮಾಡ್ತಿದ್ದೆ, ನಾನೇ ಸ್ಟೆಪ್ ಹಾಕ್ತಿದ್ದೆ, ನಾನೇ ಹೋಗಿ ಕೊಟ್ಟೆ. ಫಸ್ಟು ವರ್ಷ ಕೊಡುವಾಗ ಫುಲ್ ನರ್ವಸ್ ಆಗಿದ್ದೆ. ಫಸ್ಟ್ ಅಲ್ಲ ಎಂತ ಮಾಡೋದು, ಅಷ್ಟು ಜನ ಯಾರು ದೊಡ್ಡ ವ್ಯಕ್ತಿಗಳ ಮುಂದೆಲ್ಲ ಡ್ಯಾನ್ಸ್ ಮಾಡ್ಬೇಕನ್ನೋ. ಅಮ್ಮ ಆಗ ಎಲ್ಲ ಸಪೋರ್ಟ್ ಮಾಡ್ತೀನಿ, ಎಂತ ಆಗುದಿಲ್ಲ ಹೋಗಿ ಡ್ಯಾನ್ಸ್ ಮಾಡು, ಮುಂದೆ ಯಾರಿಲ್ಲ ನಾನು ಒಬ್ಬಳೆ ಅಂತ ಎನ್ಸ್ಕೊಂಡು ಡ್ಯಾನ್ಸ್ ಮಾಡಿ ಬಂದೆ. ಅದರಿಂದ ನನ್ನದು ಸ್ಟೇಜ್ ಪ್ರೋಗ್ರಾಮ್ ಶುರು ಆಯಿತು. ನಾನೇ ಕಲಿತಿದ್ದೆ, ನಾನು ಬೇರೆಯವ್ರ ಹತ್ರ ನಾನೇ ಕಲಿತು ಡ್ಯಾನ್ಸ್ ಸೆಲ್ಫ್ ಕಲಿತು ಎಲ್ಲ ಮಾಡಿ ಬರ್ತಿದ್ದೆ. ಮತ್ತೆ ಸ್ಕೂಲಲ್ಲಿರುವಾಗ ಪ್ರತಿಭಾ ಕಾರಂಜಿಗೆ ಹೋಗ್ತಿದ್ದೆ, ಅಲ್ಲಿ ಸಹ ಸ್ವಲ್ಪ ಕಾನ್ಫಿಡೆನ್ಸ್ ಮೂಡ್ತು. ಓಕೆ, ಫಸ್ಟ್ ಹೋಗ್ತಿರ್ಲಿಲ್ಲ, ನಾನು ಸ್ಕೂಲಲ್ಲಿ ಬರುದಿಲ್ಲ ಅಂತ ಹೇಳ್ತಿದ್ದೆ. ನೆಕ್ಸ್ಟ್ ಇಯರ್ ಬಂದು ಕೇಳಿದ್ರು, ನಮ್ಮ ಸ್ಕೂಲಿಂದ ಯಾರಿಲ್ಲ ನೀನೇ ಹೋಗ್ಬೇಕು ಆ ಥರ ಹೇಳಿದ್ರು. ಓಕೆ ನಾನು ಹೋಗ್ತೇನೆ ಅಂತ ಒಪ್ಕೊಂಡೆ. ಅಲ್ಲಿ ಹೋದ್ಮೇಲೆ ಪ್ರೈಸ್ ಬಂತ, ನೆಕ್ಸ್ಟ್ ಕಾನ್ಫಿಡೆನ್ಸ್ ಮೂಡಿ. ಓಕೆ, ಗಗನ ಬಂದ್ರೆ ನಮ್ಮ ಶಾಲೆಗೆ ಒಂದು ಪ್ರೈಸ್ ಫಿಕ್ಸ್ ಅಂತ ಆಯ್ತು. ಅದೊಂದಿತ್ತು ಸ್ಕೂಲಲ್ಲಿ, ಅದೊಂದು ತುಂಬಾ ಪ್ರೌಡ್. ನನಗೆ ಸ್ಕೂಲಲ್ಲಿ ಸಹ ಹಾಗೆ ಏನಾದರೂ ಪ್ರೋಗ್ರಾಮ್ಸ್ ಎಲ್ಲ ಇದ್ರೆ ಡ್ಯಾನ್ಸ್ ಎಲ್ಲ ಕಲಿಸಿಕೊಡೋದು ಅದೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಅದೆಲ್ಲ ಕಲಿಸ್ತಿದ್ದೆ. ಸ್ಕೂಲಲ್ಲಿ ಕಲ್ಚರಲ್ ಮಿನಿಸ್ಟರ್ ಆಗಿ ನನ್ನನ್ನು ಮಾಡಿದ್ರು, ಅದು ತುಂಬಾ ಖುಷಿ ಆಯ್ತು. ಸೊ ಎಲ್ಲ ಸ್ಕೂಲಿಂದ ಸಹ ತುಂಬಾ ಸಪೋರ್ಟಿವ್ ಆಗಿದ್ರು ಟೀಚರ್ಸ್, ಸ್ಟಾಫ್ ಆಗಿ. ಎಂತ ಪ್ರೋಗ್ರಾಮ್ ಇದ್ರು ಹೇಳ್ತಿದ್ರು ಹೋಗಿ ಮಾಡಿ ಅಂತ. ಸೊ ಅದೆಲ್ಲ ತುಂಬಾ ಖುಷಿ ಕೊಡ್ತಿದ್ರು. ನಾನು ಅಷ್ಟು ಕಲ್ತಿದ್ದೇನೆ ಅಂತ ಹೇಳಿದ್ರೆ, ಆದ್ರೆ ಎಷ್ಟು ಕಲ್ತಿದ್ದೀರ ಅಂತ ಹೇಳಲಿಲ್ಲ. ಭರತನಾಟ್ಯ ಅನ್ನೋದು ಎಕ್ಸಾಮ್ ಕಟ್ಲಿಕ್ಕಂತ ಹೋದವಳು, ಅದೇ 10th ಬಂತಂತ ಡ್ರಾಪ್ ಆಯ್ತು. ಜೂನಿಯರ್ ಎಕ್ಸಾಮ್ ಕಟ್ಲಿಕ್ಕಂತ ಹೋಗೋವಳು. ಮತ್ತೆ ಸಂಗೀತ ಬೇಕಂತ ಹೇಳಿದ್ರು. ಸೊ ನಂಗೆ ಕರಾಟೆ ಭರತನಾಟ್ಯ ಎಲ್ಲದಕ್ಕೂ ಹೋಗಿ ಸಂಗೀತಕ್ಕೂ ಟೈಮ್ ಸಿಗ್ಲಿಲ್ಲ. ಮತ್ತೆ ಅದೇ ಸ್ವಲ್ಪ ಡಿಲೇ ಆಯ್ತು, ಸಂಗೀತ ಸಹ ಬೇಕಂತ ಆಯ್ತು. ಬೇಡ ಅಂತ ಡಿಲೇ ಆಯ್ತು. ಸೊ ಅಮ್ಮನ ಹತ್ರ ಅದೇ ಅಡ್ಡಿಲ್ಲ, ಇಷ್ಟು ಕಲ್ತಿಯಲ್ಲ ನೀನು, ಪರ್ಫೆಕ್ಷನ್ ಉಂಟಲ್ಲ, ಮತ್ತೆ ಟೈಮ್ ಇದ್ರೆ ಹೋಗು ಅಂತ ಹೇಳಿದ್ರು.
ಅದಾದ್ಮೇಲೆ ನಾನು ಟೀಚರ್ ಹತ್ರ ಹೇಳಿದ್ದೆ, ಬರ್ತೇನೆ ನಾನು, ನಿಮ್ಮ ಕ್ಲಾಸ್ ಬಿಡುದಿಲ್ಲ, ಬರ್ತೇನೆ ನಾನು, ಯಾವತ್ತಾದ್ರೂ ಬರ್ತೇನೆ ಅಂತ. ಹೋಗಿದ್ರಾ ಮತ್ತೆ? ಇಲ್ಲ, ಟೈಮೇ ಸಿಗ್ಲಿಲ್ಲ. ಈಚೆ ಕ್ಲಾಸ್ ಎಲ್ಲ ಬಂತು, ನಾನೇ ಕ್ಲಾಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದೆ ಕರಾಟೆ. ಅದು ಸ್ಯಾಟರ್ಡೆ ಸಂಡೇ ಇತ್ತು. ಸೊ ಇವರದ್ದು ಕ್ಲಾಸ್ ಎಲ್ಲ ಸ್ಯಾಟರ್ಡೆ ಸಂಡೇ ಇತ್ತು. ನಂಗೆ ಅಲ್ಲಿ ಟೈಮ್ ಅಡ್ಜಸ್ಟ್ ಆಗಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಹೇಳಿದ್ದೇನೆ, ಯಾವತ್ತಾದ್ರೂ ಹೇಗಾದ್ರೂ ಅಡ್ಜಸ್ಟ್ ಮಾಡಿ ಬರ್ತೇನೆ ಅಂತ. ಓಕೆ, ಗಗನ ಅಂದ್ರೆ ಅದೊಂದು ನರ್ವಸ್ನೆಸ್ ಇದ್ದು 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 ಅದನ್ನ ಸ್ವಲ್ಪ ಬಿಟ್ಟಿದ್ದೀರಂತ. ಈಗ ಬಿಟ್ಟಿದ್ದೇನೆ. ಈಗ ಎಲ್ಲಿ ಕರೆದ್ರು ನಾನು ಪ್ರೋಗ್ರಾಮ್ ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ಓಕೆ, ಅದಕ್ಕೆ ಮೊದಲು ನರ್ವಸ್ ಬಂದ್ರೆ ಹಿಂದೆಟ್ ಹಾಕ್ಬಾರ್ದು, ಮಾಡಿಬಿಡಿ ಅಂತ, ಅದು ಹೇಗೆ ಆಗ್ಲಿ ಅಂತ. ದೆನ್ ನೀವು ಡ್ಯಾನ್ಸ್ ಕ್ಲಾಸ್ ಇದೆಲ್ಲ ಹೇಳಿದ್ರೆ, ಡ್ಯಾನ್ಸ್ ಕ್ಲಾಸ್ ಸ್ಟೋರಿ ಬಗ್ಗೆ ಈಗಲೂ ಕೂಡ ಪ್ರೋಗ್ರಾಮ್ ಕೊಡ್ತೀರಾ ದೇವಸ್ಥಾನದಲ್ಲಿ? ಅದು ವರ್ಷಕ್ಕೂ ಕೊಡ್ತೇನೆ, ನಮ್ಮ ಅಜ್ಜಿ ಊರಿದೆ, ವರ್ಷಕ್ಕೂ ಕೊಡ್ತಿದ್ದೇನೆ. ನನಗೆ ಒಂದು ಫೋನ್ ಬಂದೇ ಬರ್ತದೆ, ಅವ್ರ ಹೆಸರು ಹಾಕಿರ್ತಾರೆ. ನಾವು ವರ್ಷ ಕೊಡ್ತಾ ಬರ್ತೇನಲ್ಲ, ಅವರದ್ದು ನನ್ನದು ಹೆಸರು ಒಂದಿರ್ತದೆ, ಯಾರದ್ದು ಇರ್ಲಿಲ್ಲ. ಸೊ ನಾನು ರೆಡಿಯಾಗಿ ಕೊಟ್ಟಿರ್ತೇನೆ. ಹಾಗೆ ಡ್ಯಾನ್ಸ್ ಅನ್ನೋದು ನಾನು ಬಿಡುದಿಲ್ಲ. ನಾನು ಅನ್ಸಿದ್ದೆ ನಾನು ಬಿಟ್ಟೆ ಅಲ್ಲ, ನಂಗಿನ್ನು ಹೋಯ್ತು ಅದ್ರದ್ದು. ಬಟ್ ನಾನು ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ಳಿಲ್ಲ, ಆಯ್ತು ಇನ್ನು ಹೋಯ್ತಂತ ಒಂದು ಕ್ಷಣ ಬಂತು. ಬಟ್ ನೆಕ್ಸ್ಟ್ ಮೂಮೆಂಟಿಗೆ ಅದು ಬರಲಿಲ್ಲ. ಪ್ರೋಗ್ರಾಮ್ಸ್ ಕೊಡುವ, ಎಲ್ಲಾದರೂ ಕೊಡುವ, ಸ್ಕೂಲಲ್ಲಾದರೂ ಪ್ರತಿಭಾ ಕಾರಂಜಿಗೆ ಹೋಗುವ, ಹಾಗೆಲ್ಲ ಕಾನ್ಫಿಡೆನ್ಸ್ ಮೂಡಿತಾ. ಸೊ ನನಗೆ ಆಯ್ತು, ಇದು ಡ್ಯಾನ್ಸನ್ನು ಸ್ವಲ್ಪ ಮಾಡುವ ಅಂತ ಆಯ್ತು. ಓಕೆ, ಡ್ಯಾನ್ಸ್ ಏನಾದ್ರು ಕಲಿಸಿಕೊಡ್ತೀರಾ ಮಕ್ಕಳಿಗೆ? ಕರಾಟೆಯಲ್ಲಿ ಸ್ವಲ್ಪ ಫ್ರೀ ಸಿಗ್ತಾ 5 ನಿಮಿಷ? ಇಲ್ಲ, ಕೂತ್ಕೊಳ್ಳಿಕ್ಕೆ ಇಲ್ಲ, ಫ್ರೀ ಕೂತ್ಕೊಳ್ಳಿಕ್ಕಂತ ಬಿಡ್ತೇನೆ, ಒಂದು 5 ಮಿನಿಟ್ಸ್ ಬ್ರೇಕ್, ಮತ್ತೆ ಪುನಃ ಸ್ಟಾರ್ಟ್ ಮಾಡ್ತೇನೆ. ಅದನ್ನೇ ಅವ್ರನ್ನ ಲೂಸ್ ಬಿಟ್ರೆ ಅವ್ರು ಒಂಥರ ಮೈಂಡ್ ಫ್ರೀ ಆಯ್ತಂತ ಇರ್ತಾರೆ. ಸೊ ಗ್ಯಾಪ್ ಕೊಡುದಿಲ್ಲ, ಒಂದು 2-3 ಮಿನಿಟ್ಸ್ ಬ್ರೇಕ್ ಅಷ್ಟೇ. ಟೀಚರ್ ತುಂಬಾನೇ ಸ್ಟ್ರಿಕ್ಟ್ ಇದ್ದಾರೆ ಅಂತ ಆಯ್ತು. ಓಕೆ, ಆಯ್ತು, ಕರಾಟೆ ಆಯ್ತು, ಡ್ಯಾನ್ಸ್ ಕಲ್ತ್ರಿ, ಎಲ್ಲ ಅಮ್ಮನ ಸಪೋರ್ಟ್ ಇಂದ ಹೇಳ್ಬೋದು. ಅಮ್ಮ ಹೇಳಿದ್ರು, ನಾವು ಬೇಡ ಹೇಳಿದ್ರೆ ಈಗ ಒಂದು ಅದೆಲ್ಲೊಂದು ಸ್ವಲ್ಪ ನಾನು ಅಚೀವ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಏನು ಅಮ್ಮನಿಗೆ ಆಸೆ ಇತ್ತಾ ಡ್ಯಾನ್ಸರ್ ಆಗಬೇಕು, ಇಲ್ಲದಿದ್ರೆ ನಾನು ಸ್ವಲ್ಪ ಕರಾಟೆ ಕಲಿಬೇಕು ಅನ್ನೋದೇನು? ಅಮ್ಮನಿಗೆ ಸ್ವಲ್ಪ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇತ್ತು. ಅವ್ರು ಹೇಳ್ತಿದ್ರು, ನಮ್ಮ ಕಾಲದಲ್ಲೆಲ್ಲ ಇದೆಲ್ಲ ಅಪರ್ಚುನಿಟಿ ಇರಲಿಲ್ಲ, ಈಗ ನಿಮ್ಗುಂಟು, ಹೋಗು, ನೀನು ಉಪಯೋಗ ಮಾಡ್ಕೊ ಅಂತ. ಆ ಮೇಲಿಂದ ಅವ್ರು ಕಳಿಸಿದ್ರು, ನೀ ಹೋಗು, ನಿನ್ನಿಂದ ಆಗ್ತದೆ, ಏನಾದ್ರು ಒಂದು ಸಣ್ಣ ಪುಟ್ಟ ಆದ್ರೆ ಅಚೀವ್ಮೆಂಟ್ ಮಾಡ್ ಲೈಫಲ್ಲಿ ಅಂತ. ಆಯ್ತು, ಹೋಗ್ತೇನೆ. ಪೇರೆಂಟ್ಸ್ ಸಪೋರ್ಟ್ ಇದ್ಮೇಲೆ ಜೊತೆಗೆ ಇದು ಸ್ವಲ್ಪ ಇರ್ಲಿ ಅಂತ. ಓಕೆ, ಇಂಥ ಸಪೋರ್ಟ್ ಮಾಡೋರು ತುಂಬಾ ಜನ ಇದ್ರೆ ಒಳ್ಳೇದು, ಯಾಕಂದ್ರೆ ಎಲ್ಲರಿಗೂ ಇಂಥ ಸಪೋರ್ಟ್ ಸಿಗೋದಿಲ್ಲ. ಅಂದ್ರೆ ಕೆಲವ್ರು ಏನಾಗ್ತದೆ ಅಂದ್ರೆ, ನಮ್ಮಲ್ಲಿ ಗೊತ್ತಿರೋದಿಲ್ಲ ಈ ರೀತಿಯಾದಂತ ಟ್ಯಾಲೆಂಟ್ ಇರ್ತದಂತ. ಅಮ್ಮ ಆಗಿರ್ಬೋದು, ಅಮ್ಮನವರಿಗೆ ಜಾಸ್ತಿ ಗೊತ್ತಿರ್ತದೆ, ಇದರಲ್ಲಿ ನನ್ನ ಮಗಳು ಹುಷಾರಿದ್ದಾಳೆ, ಹೋದ್ರೆ ಒಳ್ಳೇದಾಗ್ತದಂತ. ಓಕೆ, ಅಮ್ಮನಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೀರಾ? ಅಮ್ಮ ಹೇಳಿದಕ್ಕಾಯ್ತು, ಇಲ್ಲದಿದ್ರೆ ನಾನು ಹೆದರಿ ಕೂತ್ಕೊಂಡಿದ್ದೆ, ಆಗ್ತಾನೆ ಇರ್ಲಿಲ್ಲ ಅಂತ. ಅವ್ರಿಗೆ ಥ್ಯಾಂಕ್ ಯು ಹೇಳಲಿಕ್ಕಲ್ಲ, ಅವ್ರಿಗೆ ಪದಗಳೇ ಮೂಡಿದೆ. ಅಂದ್ರೆ ಎಲ್ಲದಕ್ಕೂ ಹೋಗ ಆಯ್ತು ಹೇಳ್ತಾರೆ, ಏನ್ ಹೇಳಿದ್ರು ಓಕೆ ಆಯ್ತು, ನಿನ್ನ ಮೇಲೆ ನಿಂಗೆ ಕಾನ್ಫಿಡೆನ್ಸ್ ಉಂಟು, ಆಯ್ತು ಹೋಗ ಅಂತ ಹೇಳ್ತಾರೆ. ಹಾಗೆ ಒಂದು ನಾನು ಯಕ್ಷಗಾನ ಕ್ಲಾಸಿಗೆ ಹೋಗುದಿಲ್ಲ, ಯಕ್ಷಗಾನ ತುಂಬಾ ಇಂಟ್ರೆಸ್ಟ್ ನಂಗೆ. ಸೊ ಒಂದು ದಿನ ಅದೇ ಪ್ರೋಗ್ರಾಮ್ ಕೊಡ್ಲಿಕ್ಕಿತ್ತು ಊರಲ್ಲಿ. ಆಗ ಪ್ರೋಗ್ರಾಮ್ ಕೊಡುವಾಗ ನಾನು ಯಾವತ್ತೂ ಭರತನಾಟ್ಯ ಕಾಸ್ಟ್ಯೂಮ್ ಹಾಕ್ತಿದ್ದೆ. ನಾನು ಹೀಗೆ ಒಂದಿನ ಅಮ್ಮನ ಹತ್ರ ಹೇಳಿದೆ, ನಂಗೆ ಯಕ್ಷಗಾನದ ಕಾಸ್ಟ್ಯೂಮ್ ಹಾಕ್ಲಿಕ್ಕೆ ತುಂಬಾ ಆಸೆ ಉಂಟು ಅಂತ. ಹಾಗನ್ನ ಹಾಕಂತ ಅವ್ರು ಹೇಳಿದ್ರೆ ನಾನು ಎಂತ ಕಾನ್ಸೆಪ್ಟ್ ತಗೊಂಡು ಮಾಡ್ಲಿ ಅಂತ ಎನ್ಸ್ಕೊಂಡೆ. ಸೊ ಹಾಗೆ ಒಂದು ಫ್ಲೂಟ್ ಸಾಂಗ್ ಉಂಟು, ಸೊ ಅದನ್ನೇ ತಕೊಂಡು ಯಕ್ಷಗಾನ ನಂಗೆ ಕಾಸ್ಟ್ಯೂಮ್ ಹಾಕ್ಲೇಬೇಕನ್ನೋ ಹಠ ಇತ್ತು. ಸೊ ಅದು ಅವರದೆಲ್ಲ ಕಾಸ್ಟ್ಯೂಮ್, ಅವರದ್ದು ಮೇಕಪ್ ಎಲ್ಲ ನೋಡಿ ನಂಗೆ ತುಂಬಾ ಖುಷಿ ಅನ್ಸ್ತು. ನಂಗೆ ಕ್ಲಾಸಿಗೆ ಹೋಗ್ಲಿಕ್ಕೆ ಟೈಮಿಂಗ್ ಸಿಗ್ಲಿಲ್ಲ, ಆದ್ರೂ ಅದ್ರ ಕಾಸ್ಟ್ಯೂಮ್ ಹಾಕೊಂಡು ಏನಾದ್ರೂ ಡ್ಯಾನ್ಸ್ ಮಾಡುವ. ಸೊ ನಾನು ಒಂದಿನ ಯಕ್ಷಗಾನದೊಂದು ಡ್ಯಾನ್ಸೇ ಮಾಡಿ ನೋಡಿ, ಅಂದ್ರೆ ಸ್ವಲ್ಪ ಭರತನಾಟ್ಯ ಹೋದವರಿಗೆ ಒಂಚೂರು ಯಕ್ಷಗಾನ ಟಚ್ ಇರ್ತದೆ. ಸೊ ಫುಲ್ ಯಕ್ಷಗಾನದ ಹಾಕ್ಲಿಲ್ಲ, ಸ್ವಲ್ಪ ಮಿಕ್ಸ್ ಎಲ್ಲ ಮಾಡಿ ಏನೊಂದು ಮಾಡಿದೆ. ಒಟ್ಟು ನಂಗೆ ಆಸೆ ಇತ್ತು, ಅದನ್ನೊಂದು ಫಿಲ್ ಮಾಡಿದೆ. ಓಕೆ, ಆಸೆಯನ್ನು ಯಾವ್ದನ್ನು ನೀವು ನಿರಾಸೆ ಮಾಡ್ಕೊಳ್ಳಿಲ್ಲ. ಇನ್ನು ಯಾವ್ದಾದೊಂದು ಆಸೆ ಇದ್ರೆ, ನಾನು ಇಂತಹದೊಂದು ಡ್ಯಾನ್ಸ್ ಫಾರ್ಮ್ ಕಲಿಬೇಕು ಅನ್ನೋದಾದ್ರೆ ಯಾವುದು ಆಸೆ ಉಂಟು? ಕಥಕ್ ತುಂಬಾ ಮುಂಚೆಂದ ಆಸೆ ಇತ್ತು, ಅಮ್ಮನ ಹತ್ರ ಸಹ ಹೇಳಿದ್ದೆ. ನಂಗೆ ಕಥಕ್, ಭರತನಾಟ್ಯ ಹೋದ್ಮೇಲೆ ಕಥಕ್ ಇದು ತುಂಬಾ ಇಂಟ್ರೆಸ್ಟ್ ಬಂದಿತ್ತು. ಅದೇ ಅಮ್ಮ ಅಂತ ಹೇಳಿಲ್ಲ, ಹೋಗ್ತೀಯ ಹೋಗು ಆ ಥರ ಎಲ್ಲ ಹೇಳ್ತಿದ್ರು. ಬಟ್ ನಂಗೆ ಟೈಮಿಂಗ್ ಅಡ್ಜಸ್ಟ್ ಆಗ್ತಿಲ್ಲ. ಸೊ ನಂಗೆ ಈಚೆ ಅದು ಇದು ಎಲ್ಲ ಮಿಕ್ಸ್ ಆಗ್ತದೆ. ಅದಕ್ಕೆ ನಾನು ಹೇಳಿದೆ, ಬೇಡ, ಒಂದು ಇದು ಕರೆಕ್ಟ್ ಮಾಡಿ ಮತ್ತಿದ್ರೆಲ್ಲ ಆದ್ಮೇಲೆ ನೆಕ್ಸ್ಟಕ್ಕೆ ಹೋಗುವ, ಇನ್ನು ಟೈಮ್ ಉಂಟು ಅಂತ ನಾನು ಫಿಕ್ಸ್ ಆಗಿದ್ದೆ. ಡ್ರಮ್ಸ್ ಕ್ಲಾಸಿಗೂ ಹಾಗೆ ನಂಗೆ ತುಂಬಾ ಕರ್ದಿದ್ರು ಬಾ ಅಂತ.
ಅದೇ ಈಗ ಸ್ಟಡೀಸ್ ಟೈಮಿಂಗ್ ಎಲ್ಲ ಮಿಕ್ಸ್ ಆಗಿ ಇಲ್ಲ ನಾನು ಬರ್ತೇನೆ ಅಂತ ಹೇಳಿದ್ದೇನೆ. ಸೊ ಅದೆಲ್ಲ ಇಂಟ್ರೆಸ್ಟ್ ಇತ್ತು. ಸ್ವಿಮ್ಮಿಂಗ್ ಕಲ್ತಿದ್ದೆ. ಸೊ ಅದೊಂದು ಹೇಳಬೇಕಾದ್ರೆ ಸಮ್ಮರ್ ವೆಕೇಶನಲ್ಲಿ ಇತ್ತು, ಮನೇಲಿ ಅಜ್ಜಿ ಮನೆಯಲ್ಲಿದ್ದೆ. ಸೊ ಅಲ್ಲಿ ನನ್ನ ಮಾಮ ಇದ್ದರು, ಅವ್ರು ಹೇಳ್ತಿದ್ರು ಅದೇ ಸ್ವಿಮ್ಮಿಂಗಿಗೆ ಹೋಗ್ತೀಯ ಬರ್ತೀಯ ನನ್ನ ಜೊತೆ. ನಾನು ನೀರಲ್ಲಿ ಆಟ ಆಡ್ಲಿಕ್ಕಲ್ಲ, ಸಣ್ಣವಳಿದ್ದೆ. ಆಯ್ತು ಬರ್ತೇನೆ, ನೀರಲ್ಲಿ ಆಟ ಆಡ್ಲಿಕ್ಕೆ ಸಾಕಂತ. ಆಯ್ತು ಬರ್ತೇನೆ ಅಂತ ಹೇಳ್ತಿದ್ದೆ. ಅವರು ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗ್ಲಿಲ್ಲ ನನ್ನ. ಸಾಲಿಗ್ರಾಮ ನರಸಿಂಹ ದೇವಸ್ಥಾನ ಕೆರೆ ಇತ್ತು, ಸೊ ಅಲ್ಲಿ ಕಲಿಸ್ತಿದ್ರು. ಗೋಪಾಲಕೃಷ್ಣ ಅಡಿಗರ್ ಅಂತ, ಅವ್ರೀಗ ಇಲ್ಲ. ಸೊ ಅವ್ರು ಕಲಿಸ್ತಿದ್ರು. ನಂಗೆ ಗೊತ್ತಿಲ್ಲ, ನಾನು ಇವ್ರೆಂತಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಿದ್ರು ಅಂತ ಎಣಿಸ್ಕೊಂಡೆ. ಮತ್ತೆ ಹೇಳಿದ್ರು ಇವರು ಇಲ್ಲಿ ಒಳ್ಳೆ ಹೇಳಿಕೊಡ್ತಾರೆ, ಕೆರೆಯಲ್ಲಿ ಹೇಳಿಕೊಡೋದು ಅದು ಇನ್ನೂ ಒಳ್ಳೇದು, ಪೂಲ್ಗಿಂತ ಕೆರೆ ನಿಂಗೆ ಒಳ್ಳೇದು. ಸೊ ನಂಗೆ ಫುಲ್ ಭಯ ಇತ್ತು. ಅಂದ್ರೆ ಕೆರೆಗೆ ಹೋಗಿ ನಾನು ಮತ್ತೆ ಮುಳುಗಿ ಹೋದ್ರೆ ಆ ಥರ ಎಲ್ಲ ಭಯ. ಇನ್ನು ಪುಟ್ಟ ಜೀವ ಅಂತ. ನಾನು ಆಗ 4th 5th ಅಲ್ಲಿ ಇದ್ದೆ. ಸೊ ಆಯ್ತು ಇರ್ಲಿ ಅಂತ ಹೋದೆ. ನಾನು ಹೇಳಿದ್ದೆ ನಾನು ಬರುದಿಲ್ಲ, ನೀವು ಹೋಗಿ, ನಾನು ಬರುದಿಲ್ಲ ಅಂತ ಹೇಳಿದೆ. ಸೊ ಅದಾದ್ಮೇಲೆ ಅವ್ರು ಹೇಳಿದ್ರು, ಅವ್ರು ಹೇಳಿಕೊಡುವವ್ರು ಹೇಳಿದ್ರು, ನಿಮಗೆ ಸ್ಟಾರ್ಟಿಂಗಿಗೆ ನಾವು ಆ ಸೈಡ್ ಕರ್ಕೊಂಡು ಹೋಗುದಿಲ್ಲ, ಮೆಟ್ಲಲ್ಲಿ ಫಸ್ಟ್ ನಮಗೆ ಹ್ಯಾಂಡ್ ಮೂಮೆಂಟ್ ಮತ್ತು ಲೆಗ್ ಮೂಮೆಂಟ್ ಹೇಳಿಕೊಡ್ತಾರೆ. ಸೊ ಅದು ಪರ್ಫೆಕ್ಟ್ ಆಗಿ ಅಲ್ಲೇ ಸ್ವಲ್ಪ ಮಾಡಿ ಮತ್ತೆ ನೀನು ಆಳದ ಸೈಡಿಗೆ ಹೋಗ್ಲಿಕ್ಕೆ ಅಂತ ಹೇಳಿದ್ರು. ಸೊ ಒಂದು 4 ವೀಕ್ಸಲ್ಲಿ ಕಲಿತೆ ನಾನು, ಬೇಸಿಕ್ ಅನ್ನೋದು ಕಲಿತೆ. ಸೊ ನೆಕ್ಸ್ಟ್ ಮಂತಿಂದ ಆಳದ ಸೈಡಿಗೆ ಹೋಗಿ ಕಲಿತೆ ನಾನು, ಫುಲ್ ಸ್ವಿಮ್ಮಿಂಗ್ ಅನ್ನೋದು ಕಲಿತೆ. ಅದಾದ್ಮೇಲೆ ಒಬ್ಬಳೆ ಆಚೆಚೆ ಹೋಗ್ತಾ ಇದ್ದೆ. ಆಗ ಹೇಳ್ತಿದ್ದು ನಿಂಗೆ ಹೆದರಿಕೆ ಅಂತ ಹೇಳ್ತಿದ್ದೆ, ಈಗ ಹೆದರಿಕೆ ಎಲ್ಲಿ ಹೋಯ್ತಾ ಅಂತ ಮತ್ತೆ ಹೇಳ್ತಿದ್ದೆ. ಆಗ ಈಗ ನಂಗೆ ಹೆದರಿಕೆ ಈಗ ಇಲ್ಲ. ಅಂದ್ರೆ ಅದು ಅಷ್ಟು ಅವ್ರು ಹೇಳಿಕೊಡುದ್ರಲ್ಲಿ ಇತ್ತು. ಅವ್ರು ಒಳ್ಳೆ ಹೇಳಿಕೊಡ್ತಿದ್ರು, ಮಕ್ಕಳಿಗೆ ಎಲ್ಲರಿಗೂ ಹೇಳಿದ್ರು, ಸಣ್ಣವರಿಂದ ದೊಡ್ಡವ್ರ ಎಂಡ್ ಏಜ್ ಹೇಳಿಕೊಡ್ತಾ ಇದ್ರು. ಸೊ ನಂಗೆ ಕಾನ್ಫಿಡೆನ್ಸ್, ನಾನು ಹೇಳ್ತಿದ್ದೆ ಮನೆಗೆ ಬಂದು, ನಿಮ್ಮ ಥರ ನಾನು ಕೆಲವರೆಲ್ಲ ಇದ್ದು ಸ್ವಿಮ್ಮಿಂಗ್ ಪೂಲಲ್ಲಿ ಕಲೀಲಿಲ್ಲ, ನಾನು ಕೆರೆಯಲ್ಲಿ ಕಲಿತಿದ್ದೆ. ಸ್ವಲ್ಪ ಖುಷಿಯಲ್ಲಿ ಹೇಳ್ತಿದ್ದೆ ಕೆರೆ ಅಂತ. ಆದ್ರೆ ಸ್ವಿಮ್ಮಿಂಗ್ ಪೂಲ್ ಆದ್ರೆ ಇಷ್ಟೇ ಇರ್ತದೆ, ಇಷ್ಟೇ ಲೆಂತ್ ಇದಾದ್ರೆ ಎಷ್ಟು ಎಲ್ಲಿ ಬೇಕಾದ್ರೂ ಹೋಗುವ. ಈಗ ಸಹ ಹೋಗ್ತೀರಾ ಈಜಲಿಕ್ಕೆ ಏನಾದ್ರು ಪುರ್ಸೋತಿದ್ದಾಗ? ಪುರ್ಸೋತ್ ಅಂತ ನಾನು ಹೀಗೆ ಸ್ಕೂಲಲ್ಲಿ ಸಮ್ಮರ್ ವೆಕೇಶನಿಗೆ ಮನೇಲಿದ್ದೆ. ನಾನು ಹೇಳಿದೆ ಎಲ್ಲ ಸ್ವಿಮ್ಮಿಂಗ್ ಕ್ಲಾಸ್ ಬೇಡ, ಪೂಲ್ ಇದ್ರೆ ಹೋಗ್ತೇನೆ ಅಂತೂ ಕಲ್ತಿದ್ದೆ, ನಾನು ಒಬ್ಬಳೆ ಮಾಡ್ತೆ. ಸೊ ನಮ್ಮ ಅಲ್ಲೇ ಬ್ರಹ್ಮರದಲ್ಲೇ ಒಂದು ಸ್ವಿಮ್ಮಿಂಗ್ ಕ್ಲಾಸ್ ತಗೊಳ್ತಿದ್ರು. ಸೊ ನಾನು ಅಲ್ಲೇ ಹೋಗಿ ಕಲಿತೆ. ಮತ್ತೆ ಈಗ ಹೋಗ್ತಾ ಇಲ್ಲ, ಸೊ ಈಗ ಗ್ಯಾಪ್ ಕೊಟ್ಟಿದ್ದೇನೆ, ಅದಕ್ಕಿಲ್ಲ. ಹಾಗೆ ಸ್ವಿಮ್ಮಿಂಗು ಕಲಿತೆ. ಈಗ ಇನ್ನಂದ್ರೆ ನಮ್ಮದೇ ಕರಾಟೆ ಅಂತಾನೆ ನಮ್ಮ ಸರ್ ವಾಮನ್ ಪಾಲನ್ ಅಂತ. ಸೊ ಅವರೀಗ ಕಿಕ್ ಬಾಕ್ಸಿಂಗ್ ಕ್ಲಾಸ್ ತಗೊಂಡಿದ್ದಾರೆ. ಸೊ ಉಡುಪಿ ಡಿಸ್ಟಿಕಲ್ಲಿ ಸ್ಟಾರ್ಟ್ ಮಾಡಿದೆ ಅವರು. ಸೊ ಅವರದು ನಮಗೆ ಕರಾಟೆ ಕಿಕ್ ಬಾಕ್ಸಿಂಗ್ ಸ್ವಲ್ಪ ಸೇಮ್. ಸೊ ಅವರು ಕ್ಲಾಸ್ ಓಪನ್ ಮಾಡಿದ್ರು. ಸೊ ನಾವೆಲ್ಲ ಆಲ್ಮೋಸ್ಟ್ ಸರ್ ಅಂದಮೇಲೆ ನಾವು ಹೋಗಿದ್ದೆ. ಸೊ ಸ್ವಲ್ಪ ಕಿಕ್ ಬಾಕ್ಸಿಂಗ್ ಅನ್ನೋದು ಕಲಿತೆ. ಬಾಕ್ಸಿಂಗ್ ಇದು ಹೇಗೆ ಮಾಡಬೇಕು ಅದು ಸಹ ಕಲಿತೆ. ಲಾಸ್ಟ್ ಮಂತ್ ನಂಗೆ ಪಂಜಾಬಿಗೆ ಹೋಗ್ಲಿಕ್ಕಿತ್ತು ಕಾಂಪಿಟೇಷನಿಗೆ. ಸೊ ಒಂಚೂರು ಕಾರಣಾಂತರದಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅದೊಂಚೂರು ಬೇಸರ ಆಯ್ತು. ಆದ್ರೆ ಇರ್ಲಿ, ನೆಕ್ಸ್ಟ್ ಆಪರ್ಚುನಿಟಿ ಬಂದ್ರೆ ಹೋಗುವ ಅಂತ ಇದ್ದೇನೆ. ಅಂದ್ರೆ ನೀವು ಕಲಿಯದಂತಹ ವಿದ್ಯೆ ಯಾವುದು ಇಲ್ಲ ಅಂತ ಹೇಳ್ಬೋದು, ಎಲ್ಲವನ್ನು ಒಮ್ಮೆ ಟ್ರೈ ಮಾಡಿದ್ದೀರಾ? ಓಕೆ, ನೀವು ಹೇಳಿದಂತಹ ಅಂದ್ರೆ ನೀವು ಕಲ್ತಂತಹ ವಿದ್ಯೆಗಳ ಬಗ್ಗೆ ನಮ್ಮ ಜೊತೆ ಹೇಳಿದ್ರೆ ಸಮಯ ಹೋದದೇ ಗೊತ್ತಾಗ್ಲಿಲ್ಲ. ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ಈ ಕೊನೆಯದಾಗಿ ವೀಕ್ಷಕರಿಗೆ ನೀವು ಏನು ಹೇಳ್ತೀರಾ? ಒಂದು ನೀವು ಕರಾಟೆಯ ಒಂದು ಇನ್ಸ್ಟ್ರಕ್ಟರ್ ಆಗಿ, ಟೀಚರ್ ಆಗಿ ಒಂದು ಸೆಲ್ಫ್ ಡಿಫೆನ್ಸ್ ಬಗ್ಗೆ ಏನು ಹೇಳ್ತೀರಾ? ಸೊ ಸೆಲ್ಫ್ ಡಿಫೆನ್ಸ್ ಬಗ್ಗೆ ಹೇಳೋದಾದ್ರೆ ಹೆಣ್ಣು ಮಕ್ಕಳಿಗೆ ಮೇಯ್ನ್ ಬೇಕು, ಈಗಂತೂ ಬೇಕೇ ಬೇಕು. ಸೊ ನೀವು ಕಲ್ತಷ್ಟು ನಿಮಗೆ ಒಳ್ಳೆಯದು. ಸೊ ನಿಮ್ಗೊಂದು ಐಡಿಯಾ ಸಿಗ್ತದೆ ಹೇಗೆ ಬಂದರೆ, ಅಟ್ಲೀಸ್ಟ್ ನಾವು ಹೇಗೆ ಕೆಲವ್ರು ಬ್ಲ್ಯಾಂಕ್ ಆಗ್ತಾರೆ ಅಲ್ಲೇ. ಸೊ ನಾವೀಗ ಕಲ್ತವರಿಗೆ ಸ್ವಲ್ಪ ಗೊತ್ತಾಗ್ತದೆ ಹೇಗೆ ನಾವು ಡಿಫೆನ್ಸ್ ಮಾಡ್ಬೋದು, ಹೀಗೆ ಮಾಡ್ಬೋದಂತ. ಸೊ ಹಾಗೆ ಯಾವ ಫೀಲ್ಡಲ್ಲಿದ್ದರೂ ಇದೊಂದು ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದರೆ ಲೈಫು ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ನಾವು ಇಷ್ಟು ಜನಕ್ಕೊಂದು ಸ್ವಲ್ಪ ಕಲಿಸಿದಾಗೂ ಆಗ್ತದೆ, ನಮ್ಮಿಂದ ಸ್ವಲ್ಪ ಜನ ಕಲಿತಾರೆ ಅನ್ನೋ ಖುಷಿ ಸಹ ಆಗ್ತದೆ. ಸೊ ಹೀಗೆ ಇಂಪ್ರೂವ್ಮೆಂಟ್ ಮಾಡಿ ನಿಮ್ಮ ಕರೆಕ್ಟ್ ಒಂದು ಕಾನ್ಫಿಡೆನ್ಸ್ ಮೂಡ್ತದೆ. ಕರೆಕ್ಟ್ ಅನ್ನೋ ಕಾನ್ಫಿಡೆನ್ಸ್ ಎಲ್ಲಿ ಹೋದರೂ ಸಹ
ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬರ್ತದೆ. ಓಕೆ, ಅತಿ ಸಣ್ಣ ವಯಸ್ಸಿನಲ್ಲಿ ಗುರುಗಳ ಸ್ಥಾನದಲ್ಲಿದ್ದೀರಾ. ನಿಮಗೆ ತುಂಬಾ ಥ್ಯಾಂಕ್ಸ್. ಬಹಳಷ್ಟು ವಿಚಾರಗಳನ್ನು ಹೇಳಿದ್ದೀರಾ. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿ ಇರಲಿ ಅಂತ ವೀಕ್ಷಕರ ಹಾಗೂ ಸ್ಪಂದನ ಕಡೆಯಿಂದ ನಾನು ಆಶಿಸ್ತೇನೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಗಗನ ಅವರು ಕರಾಟೆಯಲ್ಲಿ ಆದಂತಹ ಅನುಭವಗಳು ಮತ್ತು ನೃತ್ಯದ ಬಗ್ಗೆ ಹಾಗೂ ಅವರು ಯಾವುದೆಲ್ಲ ವಿದ್ಯೆಯನ್ನು ಕಲ್ತಿದ್ದಾರೆ ಅದರ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡ್ರು. ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಾನು ಕೃತಿ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.